ದೃಶ್ಯ ಮಾಧ್ಯಮ ವಂದನೆಗಳು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಸನ್ಮಾನ್ಯ ಸುರೇಶ್ ಪಟ್ನಾಗರ್ ಭಗವತ್ ದೇವಸ್ಥಾನದ ಉಪಾಧ್ಯಕ್ಷರು, ಶ್ರೀ ವಿಶ್ವನಾಥ್ ಗಟ್ಟಿವೊಗ್ಗ ಸೋಮನಾಥೇಶ್ವರ ದೇವಸ್ಥಾನದ ಅಧ್ಯಕ್ಷರು, ರಮೇಶ್ ಕೊಲ್ಯ ಸದಸ್ಯರು, ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ, ಶ್ರೀ ರೋಹಿತ್ ಉಳ್ಳಾಲ್ ಗೌರವ ಸಲಹೆಗಾರರು, ಶ್ರೀ ಕೊರಗಜ್ಜ ಸೇವಾ ಸಮಿತಿ ಓವರ್ ಬೆಂಚ್, ಶ್ರೀಧರ್ ಕಣಿತೋಟ ಅಧ್ಯಕ್ಷರು, ಮಲಯಾಳ ಚಾಮುಂಡಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ, ಶ್ರೀನಿವಾಸ್ ಶೆಟ್ಟಿ ಹಸೇಗೋಲಿ ಅಧ್ಯಕ್ಷರು, ಅಯ್ಯಪ್ಪ ದೇವಸ್ಥಾನ ಆಡಳಿತ ಮಂಡಳಿ ಹಸೇಗೋಲಿ, ಶ್ರೀ ಪುರುಷೋತ್ತಮ್ ಅಂಚನ್ ಬಗಂಬಿಲ, ಶ್ರೀತ ದೀಪಕ್ ಬಿಲಾರ್, ಹರೀಶ್ ಮಡ್ಯಾರ್, ಸಂಪತ್ ಮಡ್ಯಾರ್, ಕಿಶೋರ್ ಗಟ್ಟಿ ಮುಂಡೋಳಿ, ಧೀರಜ್ ಶೆಟ್ಟಿ, ಲವಿಶ್ ಶೆಟ್ಟಿ ಬಿಲಾರ್, ಅದೇ ರೀತಿ ರಂಜಿತ್ ಶೆಟ್ಟಿ ಮಡ್ಯಾರ್ ಉಪಸ್ಥಿತಿದ್ದಾರೆ. ಈಗ ಪತ್ರಿಕಾಗೋಷ್ಠಿಯ ವಿವರಣೆಯನ್ನ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ನಮ್ಮ ಅಧ್ಯಕ್ಷರು ಪುಣ್ಯಕೋಟಿ ನಗರದ ಅಮೃತಧಾರ ಗೋಶಾಲೆಯಲ್ಲಿ ಗೋಕಲಾವಿದ ಪ್ರಕರಣದಲ್ಲಿ ನಮ್ಮ ಆ ಗೋಶಾಲೆಯ ಸಮಿತಿಯ ಅಧ್ಯಕ್ಷರಾದ ರಾಜಾರಾಮ್ ನೇತೃತ್ವದಲ್ಲಿ ನಡೆಯುವಂಥ ಉಪವಾಸ ಪ್ರತಿಭಟನಾ ಸಭೆ ಅದು ಒಂದು ಶುದ್ಧ ರಾಜ್ಯಕ್ಕೆ ಪ್ರೇರಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಗೋ ಪ್ರಕರಣ ನಾವು ಇದನ್ನು ಪ್ರತಿಯೊಬ್ಬರು ನಾವು ಖಂಡಿಸ್ತಾ ಇದ್ದೇವೆ. ಈ ಪ್ರಕರಣದಲ್ಲಿ ನಾವು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ನಾವು ಸಹ ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಶಾಸಕರು ಸಚಿವರಾದ ಯುಟಿ ಖಾದರ್ ಪೊಲೀಸ್ ಇಲಾಖೆಗೆ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಒಂದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಬ್ಬರು ಒಂದು ಅಪರಾಧಿಗಳನ್ನು ಈಗಾಗಲೇ ಒಂದು ದಸ್ತಗಿರಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಬಿಜೆಪಿ ಮತ್ತು ಸಂಘ ಪರಿವಾರದರು ಮತ್ತು ಅದರ ಸಂಘಟನೆಗಳು ಇದನ್ನು ರಾಜಕೀಯ ತೆಗೆದುಕೊಂಡು ನಮ್ಮ ಯುಟಿ ಖಾದರ್ ಮೇಲೆ ಇಲ್ಲ ಸಲ್ಲದ ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಈ ಗೋಶಾಲೆಯ ಒಂದು ಈ ಪ್ರತಿಭಟನೆಗೆ ಇಲ್ಲಿಗೆ ಬಂದಂಥ ಪ್ರಭಾಕರ್ ಭಟ್ ಅವರು ಯುಟಿ ಖಾದರ್ ಮೇಲೆ ಒಂದು ಅವಹೇಳನಕಾರಿಯಾದ ಭಾಷೆಗಳನ್ನು ಆಡಿದ್ದಾರೆ. ಹೇಗೆಂದರೆ ಯುಟಿ ಖಾದರ್ ಅವರು ಯಾವ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿಯ ಅದಕ್ಕೆ ಪುನರ್ ಒಂದು ಬ್ರಹ್ಮಕಲಶ ಆಗಬೇಕಂತ ಈ ಒಂದು ಮಾತನ್ನು ಹೇಳಿದ್ದಾರೆ. ಇದು ನಿಜವಾಗಿಯೂ ಖಂಡನೀಯ. ಇದು ಪ್ರಭಾಕರ್ ಭಟ್ ಇದನ್ನು ಹೇಳಲಿಕ್ಕೆ ಯಾರು ಇವರು? ಆ ಪ್ರತಿಯೊಂದು ದೇವಸ್ಥಾನದಲ್ಲಿ ಅಲ್ಲಿ ಒಂದು ಆಡಳಿತ ಕಮಿಟಿ ಇದೆ. ಅವರನ್ನ ಅಲ್ಲಿ ಕರೆಸಿ ಅವರಿಗೆ ಒಂದು ತಾಂಬೂಲ ಏನಾದರೂ ಅವರಿಗೆ ಕೊಡದಿದ್ರೆ ಅದು ಅವರಿಗೆ ಬಿಟ್ಟದ್ದು. ಇವರು ಯಾರು? ನಮ್ಮ ಪ್ರಭಾಕರ್ ಭಟ್ ಯಾರು ಈ ಮಾತನ್ನು ಹೇಳಲಿಕ್ಕೆ? ಪ್ರಭಾಕರ್ ಭಟ್ ನಾವು ಇದನ್ನು ಪ್ರತಿಯೊಬ್ಬರು ಖಂಡಿಸ್ತೇವೆ. ಯುಟಿ ಖಾದರ್ ಅವರು ಈ ಒಂದು ಭಾಗದ ಕ್ಷೇತ್ರದ ಪ್ರತಿಯೊಂದು ಸರ್ವಧರ್ಮದ ಒಬ್ಬ ಅವರು ಸಮಭಾವದ ಈ ಒಂದು ಪ್ರದೇಶದ ಒಂದು ಪ್ರತಿನಿಧಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಪ್ರತಿಯೊಂದು ಸೋಮೇಶ್ವರ ಗ್ರಾಮ ದೇವಸ್ಥಾನದ ರಸ್ತೆ ಇರ್ಬೋದು, ತಲಪಾಡಿ ರಸ್ತೆ ಇರ್ಬೋದು, ಮತ್ತು ಇಲ್ಲಿ ನಮ್ಮ ಕೋಟ್ಲಗೊತ್ತು ದೇವಸ್ಥಾನದ ರಸ್ತೆ ಇರ್ಬೋದು, ದೇವಣ್ಣಬೆಟ್ಟಿ ಇರ್ಬೋದು, ಎಲ್ಲ ಇಡೀ ಒಂದು 27 ಗ್ರಾಮದಲ್ಲಿದ್ದಂಥ ಎಲ್ಲ ದೇವಸ್ಥಾನಕ್ಕೆ ಮೂಲ ಸೌಕರ್ಯವನ್ನು ಮಾಡಿಕೊಟ್ಟಂಥ ಒಬ್ಬ ಸರ್ವಧರ್ಮ ಎಲ್ಲರನ್ನೊಂದು ಪ್ರೀತಿಸುವ ಒಬ್ಬ ನಮ್ಮ ಸಚಿವರು ಸಹ ಇದ್ದರೆ ಅದು ಯುಟಿ ಖಾದರ್ ಅವರ ಮೇಲೆ ನಾವು ಈ ಸಂದರ್ಭದಲ್ಲಿ ಅದನ್ನು ನಾವು ಖಂಡಿತ ಈ ಸಂದರ್ಭದಲ್ಲಿ ಎಲ್ಲ ನಾವು ಖಂಡಿಸ್ತಾ ಇದ್ದೇವೆ. ಪ್ರಭಾಕರ್ ಭಟ್ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಭಾಕರ್ ಭಟ್ ಯಾಕೆ ಅದನ್ನು ಕಳವು ಮಾಡಿಸಿ ಇದನ್ನು ಯುಟಿ ಖಾದರ್ ಮೇಲೆ ಯಾಕೆ ಅದು ಮಾಡಬಾರದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಈ ಫಜೀರ್ನಲ್ಲಿ ಕಾರ್ತಿಕ್ ರಾಜರವರು ಅಲ್ಲಿ ಕೊಲೆ ಆಯಿತು. ಅಲ್ಲಿ ಈ ಪ್ರಭಾಕರ್ ಭಟ್ ಸಹ ಅವರ ಕಾರ್ತಿಕ ತಂದೆ ತಾಯಿಯ ಮನೆಗೆ ಬಂದು ಯುಟಿ ಖಾದರ್ ಮಾಡಿಸಿದಂತ ಅಲ್ಲಿ ಹೇಳಿದರು ಇಲ್ಲಿ ಫಜೀರ್ನವರು. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ಯಾರು ಅದನ್ನು ಕೊಲೆ ಮಾಡಿದ ಅವರನ್ನು ಒಂದು ಪ್ರತಿಭಟನೆ ಮಾಡಿದರು. ಇಲ್ಲಿ ನಮ್ಮ ಠಾಣೆ ಎದುರು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಹೇಳಿದರು ಇವರು ಕೊಲೆ ಮಾಡಿದವರು ಆರೋಪಿಯನ್ನೇ ಕೂರಿಸಿಕೊಂಡು ಇವರು ಪ್ರತಿಭಟನೆ ಮಾಡಿದರು. ಆ ಸಂದರ್ಭದಲ್ಲಿ ಹೇಳಿದರು ಇದಕ್ಕೆಲ್ಲ ಕಾರಣ ಯುಟಿ ಖಾದರ್ ಅಂತ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಈಗಾಗಲೇ ಈ ರಾಜ್ಯಕ್ಕೆ ನೀತಿ ಸಂಹಿತೆ ಈಗ ಇದೆ. ಈ ಸಂದರ್ಭದಲ್ಲಿ ಇಂಥ ಒಂದು
ಹೇಳಿಕೆಯನ್ನು ಕೊಟ್ಟು ಒಂದು ಮುಗ್ಧ ಜನರನ್ನು ಎತ್ತಿಕಟ್ಟಿ ಜಾತಿ ಧರ್ಮದವರು ಎತ್ತಿಕಟ್ಟಿ ಇದನ್ನೊಂದು ಇಲ್ಲಿ ಸಂಘರ್ಷಕ್ಕೆ ಏಳು ಮಾಡಿಕೊಂಡು ಹೇಳಿಕೆಯನ್ನು ಈ ಪ್ರಭಾಕರ್ ಭಟ್ ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಯುಟಿಗ ನಮ್ಮ ಶಾಸಕರು ಈಗಾಗಲೇ ನಮ್ಮ ಊರಿನಲ್ಲಿ ಇಲ್ಲ. ಅವರು ಇಲ್ಲಿ ಅವರ ಒಂದು ಮಕ್ಕ ಯಾತ್ರೆಗೆ ಕೈಗೊಂಡಿದ್ದಾರೆ. ಆದ್ದರಿಂದ ಅವರೇ ಬರಲಿಕ್ಕೆ ಆಗಲಿಲ್ಲ. ಮತ್ತು ನಾವು ಇದು ಶುದ್ಧ ರಾಜ್ಯಕ್ಕೆ ಪ್ರೇರಿತ. ಇಲ್ಲಿ ಎಲ್ಲ ಅವರು ಪ್ರಭಾಕರ್ ಭಟ್ ಹೇಳ್ತಾ ಇದ್ದೇನೆ ನಾನು, ಇವರು ಧಾರ್ಮಿಕ ಮುಖಂಡರು ಅಂತ ಹೇಳ್ತಾರೆ. ಇವರು ಯಾಕೆ ಇದು ರಾಜಕೀಯ ಮಾಡ್ತಾ ಇದ್ದಾರೆ? ಇದರಲ್ಲಿ ಇವರಿಗೆ ಬಂಟ್ವಾಳದಲ್ಲಿ ಚುನಾವಣೆ ಇಲ್ಬೋದಲ್ಲ ಇವರಿಗೆ? ಯಾರಿಗೆ? ಪ್ರಭಾಕರ್ ಭಟ್ರಿಗೆ. ಇವ ಧಾರ್ಮಿಕ ಮುಖಂಡ ಅಂತ ಹೇಳಿಕೊಂಡು ಇವರು ಬಿಜೆಪಿಯವರು ಇದನ್ನು ಎತ್ತಿಕೊಂಡು ಮಾಡಿ ಕೆಲಸ ಮಾಡುವವರು ಇವರು ಅಲ್ಲಿ ಬಂಟ್ವಾಳದಲ್ಲಿ ಇವರಿಗೆ ಮಾತ್ರ ನಿಲ್ಬೋದಲ್ಲ. ನಾವು ಹೇಗೆ ಹೋಗುದು ಅಲ್ಲಿಗೆ ಆ ಸ್ಥಳಕ್ಕೆ? ಇದು ಶುದ್ಧ ರಾಜ್ಯಕ್ಕೆ ಪ್ರೇರಿತ ಜಾಗ ಅದು. ಇವರು ನಾವು ಮಾಡಲಿಕ್ಕೆ ನಮಗೆ ಅಲ್ಲಿ ಹೇಗೆ ಹೋದ್ರೆ ನಮಗೆ ಅಲ್ಲಿ ಭಯ ಉಂಟು. ನಮಗೆ ಅಲ್ಲಿಗೆ ಹೋಲಿಗೆ ನಮಗೆ ರಕ್ಷಣೆ ಇರಲಿಕ್ಕಿಲ್ಲ. ಅಲ್ಲಿ ನಾವು ಅಲ್ಲಿ ಹೋದ್ರೆ ಯುಟಿಗಾದವರ ಮೇಲೆ ಇಂಥ ಆಪಾದನೆ ಮಾಡುವವರು ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನು ಏನು ಮಾಡ್ತಾರೆ ಅವರು? ಯಾರು ಇವರು? ನಾವು ಸಹ ಅವರ ಮೇಲೆ ನಮಗೆ ತುಂಬ ಕನಿಕರ ಇದೆ. ನಾನು ಸಹ ಒಬ್ಬ ಕೃಷಿಕ. ನನ್ನಲ್ಲಿ 4-5 ದನಗಳು ನನ್ನ ಸಹ ಇದೆ. ನಮಗೆ ಸಹ ನೋವಾಗ್ತದೆ ಯಾರು ಕದ್ದುಕೊಂಡು ಹೋದ್ರೆ. ಅವರ ಮೇಲೆ ಕಟ್ಟುನಿಟ್ಟಿನ ಕೈಗೊಳ್ಬೇಕು ಅವರು. ಯಾರು? ನಾವು ಸಹ ಅದಕ್ಕೆ ಒತ್ತು ಕೊಡುವವರೇ. ಪ್ರಭಾಕರ್ ಭಟ್ರಿಗೆ ನನ್ಗೆ ಗೊತ್ತಿಲ್ಲ. ಪ್ರಭಾಕರ್ ಭಟ್ರಿಗೆ ಅವರ ಮನೆಯಲ್ಲಿ ಹಾಕೋದು ಗೋವು ಉಂಟಂತ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಇದನ್ನು ಹೇಳ್ತಾ ಇದ್ದೇವೆ. ನಮಗೆ ಸಹ ನೋವಿದೆ ಇಲ್ಲಿ ಕದ್ದುಕೊಂಡು ಹೋಗುವಾಗ. ಮತ್ತು ಇನ್ನೊಂದು ಮತ್ತೆ ಹೇಳಿಕೆ ಇಚ್ಛೆ ಬರ್ತಿದ್ದೇನೆ. ಇವರು ಗೋಗು ಅಷ್ಟು ಪ್ರೀತಿ ಇದ್ದವರು ಇಲ್ಲಿ ನಮ್ಮ ಗುಜರಾತಿನಲ್ಲಿ ಹೈಯೆಸ್ಟ್ ಇದು ಇಲ್ಲಿಗೆ ರಫ್ತಾಗುವುದು ಗೋಮಾಂಸ ರಫ್ತಾಗುವುದು ಅಲ್ಲಿ ಇವರು ನಿಲ್ಲಿಸಲಿ ಅಂತ ಇವರ ನಮ್ಮ ಪ್ರಧಾನಿ ಮಧ್ಯಾಹ್ನ ಊರು ನಮ್ಮದು ಮೋದಿ ಅವರದ್ದು ಪ್ರಭಾಕರ್ ಅವ್ರಿಗೆ ಹೇಳಿ ಅದನ್ನು ನಿಲ್ಲಿಸಲಿ ಅವರು. ನಾವು ಸಹ ಇದಕ್ಕೆ ಬಲವಾಗಿ ಒತ್ತು ಕೊಡುವವರು. ಇದನ್ನು ನಾವು ಯಾರೇ ಆಗಲಿ ಯಾವುದು ಈ ದನ ಕದ್ದುಕೊಂಡು ಹೋಗುವವರು ಅವರ ಮೇಲೆ ಕಟ್ಟುನಿಟ್ಟಿನ ಕೈಗೊಳ್ಳಬೇಕು. ಇದನ್ನು ರಾಜ್ಯಕ್ಕೆ ಪ್ರೇರಿತವಾಗಿ ಮಾಡಬೇಡ. ನಮಗೆ ಯುಟಿಗಾದವರು ಸಹ ಅದಕ್ಕೆ ಖಂಡಿತವಾಗಿ ಹೇಳಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ. ಇದು ದನ ಕದ್ದದ್ದು ಈಗ ಇದಲ್ಲ, ಇದು ಎಷ್ಟು ವರ್ಷದಿಂದ ನಡೀತಾ ಬಂದಿದೆ. ನಮ್ಮ ಇವರಿಂದ ನಮ್ಮ ಹತ್ತಿರದ ಮನೆಯಿಂದ ಇದರಿಂದ ಹಟ್ಟಿಯಿಂದ ಕದ್ದುಕೊಂಡು ಹೋಗಿದ್ದಾರೆ ಯಾವುದು ದನವನ್ನು. ಇದು ಎಷ್ಟು ವರ್ಷದ ನಡೀತಾ ಇದೆ. ಇದು ಈಗ ಈ ಸಂದರ್ಭದಲ್ಲಿ ಇದನ್ನು ರಾಜಕೀಯ ಮಾಡಲಿಕ್ಕೆ ಹೊರಡ್ತಾರೆ ಇವರು. ಯುಟಿಗಾದರ ಮೇಲೆ ಯಾಕೆ ಅದನ್ನು ಇದು ಮಾಡುವುದು? ಈ ಒಂದು ಇದನ್ನು ಪ್ರತಿಯೊಂದಕ್ಕೆ ಯುಟಿಗಾದರ ಅವರ ಅದಕ್ಕೆ. ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ವಿಚಾರ ಏನಂದ್ರೆ ಎಲೆಕ್ಷನ್ ಬಂದಾಗ ಏನಾದ್ರೂ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬೇಕು, ಹಿಂದೂಗಳ ಮತವನ್ನ ಅದನ್ನು ಒಡೆದು ಅದನ್ನು ಬಿಜೆಪಿಗೆ ಸೆಳೆಯಬೇಕು ಅನ್ನುವಂಥ ಕುತಂತ್ರ ಈ ನಮ್ಮ ಕಲ್ಲಟ ಪ್ರಭಾಕರ್ ಭಟ್ರವರದ್ದು. ಈ ಮೊದಲು ಕೂಡ ಅನೇಕ ಆಗಿದೆ. ಇಲ್ಲಿ ಜಯರಾಮ್ ಶೆಟ್ಟಿ ಮತ್ತೆ ಎಂ ವಿ ಪುರಾಣಿಕ್ ಮತ್ತೆ ಕುಂಬ್ಳೆ ಸುಂದರರಾಯ್ ಅವರು ಪಂಜಿನ ಮೆರವಣಿಗೆಯನ್ನು ನಡೆಸಿದ್ರು ಇಲ್ಲಿ ತೊಕ್ಕೋಟ್ನಲ್ಲಿ. ಯಾವುದೊಂದು ಕ್ಷುಲ್ಲ ಕಾರಣಕ್ಕೆ ಮಾಡಿ ರಥರಾತ್ರಿಯಲ್ಲಿ ಗಲಭೆ ಆಯ್ತು. ಇಲ್ಲಿ ಯಾರೋ ಬಡ ಒಬ್ಬ ನರಸಿಂಹ ಶೆಟ್ಟಿಗಾರ ರಥರಾತ್ರಿಗೆ ಮರ್ಡರ್ ಆದ. ಆಮೇಲೆ ಅಲ್ಲಿ ಫಾರೂಕ್ ಅನ್ನೋ ಒಬ್ಬ ಅಲ್ಲಿ ಒಬ್ಬ ಮರ್ಡರ್ ಆದ. ಇನ್ನೊಬ್ಬ ಒಬ್ಬ ಕಣ್ಣು ಕಳೆದುಕೊಂಡ. ಈ ರೀತಿಯಾದಂತಹ ಇದು ಚುನಾವಣೆ ಬರುವಾಗ ಇವರದ್ದು ಗಿಮಿಕ್ ಇದ್ದದ್ದೇ ಇದು. ಆಗಿರುವಾಗ ನೋಡಿ ಇವರು ಜಾತಿ ವ್ಯವಸ್ಥೆಯನ್ನ ನೋಡ್ತಾರೆ. ಇಲ್ಲಿ ಜಾತಿ ಮಧ್ಯೆ ಇದು ವಿಚಾರ ಹೇಳ್ಬೇಕಾದ್ರೆ ಯುಟಿಗಾದರ್ ಅವರು ಬಿಲ್ಲವ ಬಂಟ ಎಲ್ಲ ಸಮುದಾಯದಕ್ಕೆ ಈ ಸಮುದಾಯ ಭವನದಿಂದ ಹಿಡಿದು ಎಲ್ಲ ಅವರ ದೇವಸ್ಥಾನಕ್ಕೆ ಬಹಳಷ್ಟು ಶ್ರಮವನ್ನು ಪಡ್ತಿರುವವರು. ಯಾಕೆ ಇವರಿಗೆ ಆಗುದಿಲ್ಲ? ಆ ಬ್ರಹ್ಮಕಲಶದಲ್ಲಿ ಇವರು ಪಾಲ್ಗೊಳ್ಬೇಕು, ಆ ಬ್ರಹ್ಮಕಲಶದಲ್ಲ ಜೀರ್ಣೋದ್ಧಾರದಲ್ಲಿ ಪಾಲ್ಗೊಳ್ಬೇಕು. ಇಷ್ಟೊಂದು ದೇವಸ್ಥಾನವನ್ನ ಇವರೇನು ದತ್ತು ತಗೊಂಡಿದ್ದಾರೆ? ಇವರು ದತ್ತು ತಗೊಂಡಿದ್ದಾರಾ? ಇವರು ದತ್ತು ತಗೊಂಡ್ರೆ ಮಾತಾಡ್ಲಿ. ಎಲ್ಲರನ್ನ ಇವರು ಎಲ್ಲ ಹಿಂದೂ ಸಮುದಾಯದ ಎಲ್ಲ ಧಾರ್ಮಿಕ ಕ್ಷೇತ್ರವನ್ನು ದತ್ತು ತಗೊಂಡ್ರೆ ಇವರು ಖಂಡಿತವಾಗಿ ಮಾತಾಡುವ ಇವರಿಗೆ ರೈಟ್ಸ್ ಉಂಟು. ಇದಿಲ್ಲ. ಬಾಬು ಜಗಜೀವನ್ ರಾವ್ರವರು ಮಾಜಿ ಪ್ರಧಾನಿ ಅವರು ಹಸಿರು ಕ್ರಾಂತಿಯ ಹರಿಕಾರ ಅವರೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅವರು ಉಪ ಪ್ರಧಾನಿ ಆದಾಗ ದೇವಸ್ಥಾನಕ್ಕೆ ಹೋಗಿ ಅವರು ನಿರ್ಗಮಿಸಬೇಕಾದ್ರೆ ಆ ದೇವಸ್ಥಾನವನ್ನ ಇಡೀ ಶುದ್ಧ ಮಾಡ್ತಾರೆ, ಇಡೀ ತೊಳೆದು ಮಾಡ್ತಾರೆ. ಆವಾಗ ಅವರಿಗೆ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಾಗ ಇವರು ಅದನ್ನು ಖಂಡಿಸದವರು ಈ ಸಂಘ ಪರಿವಾರದು ಇಂಥದನ್ನೆಲ್ಲ ಇವರು ಮಾಡ್ತಾರೆ. ನೋಡಿ ಈಗ ಎಷ್ಟು ನಾವು ಸಾಮರಸ್ಯದಿಂದ ಬದುಕಿದ್ದೇವೆ ಅಂದ್ರೆ ಉದ್ಯಾವರ ಮಾಡ ನೋಡಿರ್ಬೋದು. ಉದ್ಯಾವರ ಮಾಡದಿಂದ ದೈವಗಳಲ್ಲಿ ಹೋಗ್ತದೆ ಎಲ್ಲಿಗೆ? ಮಸೀದಿಗೆ ಹೋಗಿ ಅಲ್ಲಿ ಶೇಖ್ ಅವರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋಗ್ತದೆ, ಆಮಂತ್ರಿಸಲು ಹೋಗ್ತಿದೆ. ಆವಾಗ ನೋಡಿ ಅಷ್ಟು ಸಾಮರಸ್ಯ ಇರ್ತದೆ. ಇವರ ತಾಕತ್ತಿದ್ರೆ ಅವರ ದೈವವನ್ನು ಅಲ್ಲಿ ಹೋಗೋದು ನಿಲ್ಲಿಸ್ಲಿ ಇವರು. ಅದು ಬೇಡ, ಅದು ಅಲ್ಲಿ ಮುಸಲ್ಮಾನರು ಹೋಗಿ ಅಲ್ಲಿ ಗೋ ಮಾಡ್ತಾರೆ ಅಂತ ಮಸೀದಿಗೆ ದೈವಗಳು ಹೋಗುವಾಗ ಇವಾಗ ನಿಲ್ಲಿಸ್ಲಿ. ಅದು ಸಾಮರಸ್ಯದ ಬದುಕು. ಬಪ್ಪನಾಡು ಅಂತ ಅಷ್ಟೊಂದು ದುರ್ಗಾ ಪರಮೇಶ್ವರ ದೇವಸ್ಥಾನ ಆಗಿದೆ. ಬಪ್ಪ ಬ್ಯಾರಿಗೆ ದುರ್ಗಾ ಪರಮೇಶ್ವರ ಹೊಡಿದೆ ಅಂತ ಅದನ್ನು ತೆಗೆದಿ ಇವರು ಡಿಕ್ಷನರಿದ. ಬಪ್ಪನಾಡು ಬೇಡ, ಖಾಲಿ ದುರ್ಗಾ ಪರಮೇಶ್ವರ ಅಲ್ಲಿ. ಅದು ಅವರದ್ದು ತಾಕೋದು. ಯಾಕಂದ್ರೆ ಇಲ್ಲಿ ಜಾತಿ ಮತ್ತೆ ಇದು ವಿಷ ಬೀಜವನ್ನ ಇವರು ಬಿತ್ತಿದ್ದಾರೆ. ಯಾಕಂದ್ರೆ ಚುನಾವಣೆ ಬಂದಿದೆ. ಈಗ ಚುನಾವಣೆ ಬಂದು ಹೇಗಾದ್ರೂ ಒಂದು ಗಿಮಿಕ್ಸ್ ಮಾಡಬೇಕು. ನಾವು ಕೂಡ ಹಿಂದೂಗಳೇ, ಗೋಹತ್ಯೆಯನ್ನು ನಾವು ಕೂಡ ಖಂಡಿಸ್ತೇವೆ. ನಾವು ಕೂಡ ಗೋಹತ್ಯೆಯನ್ನು ನಾವು ಭಕ್ಷಣೆ ಮಾಡುದಿಲ್ಲ ನಾವು ಕೂಡ. ಆದ್ರೆ
ಗೋಹತ್ಯೆಯನ್ನು ಈಗ ಇವರು ನಿಲ್ಲಿಸಬೇಕು, ಎಲ್ಲಿ ಸೆಂಟ್ರಲ್ಲಿ ಫುಲ್ ಮೆಜಾರಿಟಿ ಮಾಡಲಿ ಇವರು ಇದನ್ನು ಗೋಹತ್ಯೆಯನ್ನು, ಅವಾಗ ಎಲ್ಲರೂ ಕೂಡ ಸುಖ ಜೀವನ ಆಗ್ತದೆ. ನಾನು ಇಷ್ಟೇ ವಿಚಾರ, ನಮಗೆ ಈ ಇಲೆಕ್ಷನ್ ಬರುವಾಗ ಒಬ್ಬರ ಮೇಲೆ ಗೂಬೆ ಕೂರಿಸುದಲ್ಲ. ಈಗ ಯುಟಿ ಕಾದ ನಮ್ಮ ಕೊರಗಜ್ಜೆ ಕ್ಷೇತ್ರ ಕೂಡ ಬಂದಿದೆ, ಅಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಇತ್ತು, ತುಂಬಾ ಸಮಸ್ಯೆ ಇದ್ದಾಗ ಸಮಸ್ಯೆಯನ್ನು ಸರಿದೂಗಿಸಲು ನಮ್ಮ ಯುಟಿ ಕಾದನವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಮತ್ತು ಅನಂತರ ಅದು ಸಾಮರಸ್ಯದ ಬದುಕಾಗಿದೆ. ಈಗ ಅಲ್ಲಿ ಒಂದೇ ಪಕ್ಷಕ್ಕೆ ಸೇರಿದಂತ ಅದು ಕಟ್ಟೆ ಅಲ್ಲ, ಎಲ್ಲ ಜಾತಿ ಸಾಮರಸ್ಯದವರು ಸೇರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ. ಅದು ಒಂದು ಸಂಸ್ಥೆ ಎಲ್ಲರಿಗೂ ಕೂಡ ಒಂದು ಭಕ್ತಿಭಾವದ ಒಂದು ಕ್ಷೇತ್ರವಾಗಿದೆ. ಹಾಗಿರುವಾಗ ನಾವು ಸಾಮಾಜಿಕವಾಗಿ ಸಾಮರಸ್ಯದಿಂದ ಈ ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾತ್ರ ನೋಡೋಣ. ಇದು ಬೇಡ ನಮ್ಗೆ ಎಲೆಕ್ಷನ್ಗಾಗಿ. ನಾವು ಯುಟಿ ಖಾದರ್ ಅವರಿಗೆ ಈ ರೀತಿಯಾದ ದೂಷಣೆ ಮಾಡುವುದು ತಪ್ಪಂತ ನಾವು ಈ ಸಂದರ್ಭ ಹೇಳುತ್ತಾ ಪ್ರಭಾಕರ ಭಟ್ರವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಇನ್ನೊಂದು ವಿಷಯ ಹೇಳಿಕೆ ಮರ್ತು ಹೋಯ್ತು ನನಗೆ. ಅವ್ರು ಹೇಳ್ತಾರೆ ಇವರ ಅಪ್ಪನ ಇದು ಮೂಲಸೌಕರ್ಯ ಮಾಡಿಕೊಟ್ಟಿದ್ದಾರೆ, ರೋಡ್ ಮಾಡಿಕೊಟ್ಟಿದ್ದಾರೆ, ಇದು ಅಪ್ಪನ ಹಣವಂತ ಹೇಳ್ತಾ ಇದ್ದಾರೆ ಇವರು. ನಾನೊಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ಈ ಒಂದು 25-30 ವರ್ಷದಲ್ಲಿ ನಮ್ಮ MP ಅವರಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ, ನಳಿನ್ಕುಮಾರ್ ಕಟೀಲ್ ಅವರು. ಇವರ ಅಪ್ಪನ ನಾವು ಹೇಳಲಿಕ್ಕೆ ಹೋಗುದಿಲ್ಲ. ಇವರಿಗೆ ಯಾಕೆ ಆ ಸೌಕರ್ಯ ಮಾಡಲಿಕ್ಕೆ ಆಗಲಿಲ್ಲ? ಯಾರಿಗೆ ಈ ಮೂಲಸೌಕರ್ಯ ಯಾಕೆ? ಇಷ್ಟು ದೇವಸ್ಥಾನ ಇದೆ, ಇಷ್ಟು ದೇವಸ್ಥಾನಕ್ಕೆ ಯುಟಿ ಖಾದರ್ ಮಾಡಿಕೊಟ್ಟಿದ್ದಾರೆ, ಪ್ರತಿಯೊಂದು ದೇವಸ್ಥಾನಕ್ಕೂ ಮೂಲಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಆದರೆ ಇವರು ನಳಿನ್ಕುಮಾರ್ ಕಟೀಲ್ ಯಾಕೆ ಮಾಡ್ಲಿಕ್ಕೆ ಹೋಗಲಿಲ್ಲ? ಅದು ಮಾತಾಡ್ಬೋದು, ಸರಿಯಲ್ಲ. ಇವರಿಗೆ ಹೇಳ್ಬೋದಲ್ಲ, ಅವ್ರು ಮಾಡ್ಬೋದಿತ್ತಲ್ಲ ನಳಿನ್ಕುಮಾರ್ ಕಟೀಲ್ಗೆ. ನೀವು ಒಂದು ಪತ್ರಕರ್ತ, ನಿಮಗೆಲ್ಲ ನಿಮ್ಮೊಂದು ಪತ್ರಿಕೆ ಮಾಧ್ಯಮ ನಿಮಗೆಲ್ಲ ಹೋಗ್ತಿದ್ದೀರಿ, ನೋಡಿ ನೀವು ಬೇಕಾದರೆ. ಇವರು ಒಂದು ಕಡೆಯಲ್ಲಾದರೂ ಏನಾದರೂ ಮಾಡಿದ್ದಾರೆ ಇವರು ಧಾರ್ಮಿಕ ಕ್ಷೇತ್ರಕ್ಕೆ, ನಮ್ಮ ನಳಿನ್ಕುಮಾರ್ ಕಟೀಲ್ ಅವರು. ನಾನು ಪ್ರಭಾಕರ್ ಭಟ್ರ ಮೊನ್ನೆ ಹೇಳಿಕೆಯನ್ನು ನಾನು ಬಲವಾಗಿ ಖಂಡಿಸ್ತೇನೆ. ಯಾಕಂತೇಳಿದರೆ ಪ್ರಭಾಕರ್ ಭಟ್ರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನಮ್ಮ ಉಳ್ಳಾಳ ಭಗವತಿ ದೇವಸ್ಥಾನ ಹಾಗೂ ನಮ್ಮ ಕೊರಗಜ್ಜ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ರದೇ ಬೆಂಬಲಿತ ಪಕ್ಷದ ನಮ್ಮ ಇಲ್ಲಿನ ಅಧ್ಯಕ್ಷರು ಅಲ್ಲಿಗೆ ಭೇಟಿ ಕೊಟ್ಟಾಗ ಅವರೊಟ್ಟಿಗೆ ಅವರ ಬಹಳ ಆತ್ಮೀಯರಾದ ಒಬ್ಬರು ಮುಸ್ಲಿಂ ಸ್ನೇಹಿತರು ಕೂಡ ಅವರೊಟ್ಟಿಗೆ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ನಾವು ಇವರ ಹೇಳಿಕೆ ಪ್ರಕಾರ ಸಂತೋಷ್ ಕುಮಾರ್ ರೈಯನ್ನು ಒಳಗೆ ಬಿಟ್ಟು ಈ ಅಲ್ಪಸಂಖ್ಯಾತ ಬಂಧುವನ್ನು ನಾವು ಹೊರಗೆ ನಿಲ್ಲಿಸಬೇಕಂತ ಇವತ್ತು ಇವರು ಹೇಳ್ತಾ ಇದ್ದಾರೆ. ಹಾಗೆ ಖಾದರನ್ನು ಹೊರಗೆ ನಿಲ್ಲಿಸಬೇಕಾದ್ರೆ ನಾವು ಈ ಬಿಜೆಪಿಯ ಮುಸ್ಲಿಮ್ಸ್ ಈಗ ನಾವು ಸತ್ಕಾರ ಮಾಡ್ತೇವೆ. ಯಾಕಂದರೆ ನಮಗೆ ಅಲ್ಪಸಂಖ್ಯಾತರಂದರೆ ಅವರು ಬಿಜೆಪಿಯವರು, ಅವರು ಕಾಂಗ್ರೆಸ್ನವರಂತ ಇಲ್ಲ, ನಮಗೆ ಎಲ್ಲರೂ ಒಂದೇ ಧರ್ಮ ಅಂದು. ಆಗಿರುವಾಗ ಇವರ ಲೆಕ್ಕ ಪ್ರಕಾರ ಇವರ ಒಟ್ಟಿಗೆ ಇದ್ದ ಅಲ್ಪಸಂಖ್ಯಾತರನ್ನು ಹೊರಗಿಡಬೇಕಂತ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ನನ್ನ ಪ್ರಶ್ನೆಗೆ? ನಾಳೆ ನನಗೆ ಅದಕ್ಕೆ ಒಂದು ಪ್ರಕಟಣೆ ಇವರು ಕೊಡಬೇಕು. ಯಾಕಂತ ಹೇಳಿದ್ರೆ ಬಿಜೆಪಿಯ ಅಧ್ಯಕ್ಷರೊಟ್ಟಿಗೆ ಬರುವ ಅಲ್ಪಸಂಖ್ಯಾತರನ್ನು ನಾವು ಹೊರಗೆ ನಿಲ್ಲಿಸಿ ಇವರನ್ನು ಮಾತ್ರ ಹಿಂದೂ ಬಾಂಧವರನ್ನು ನಾವು ಹೊರಗೆ ತಗೊಳ್ಬೇಕಂತ ಹೇಳೋದು ಪ್ರಭಾಕರ ಭಟ್ರ ಒಂದು ಮಾತಿನಿಂದ ಆದ ಅರ್ಥ ಬರುತ್ತೆ. ಈ ಅರ್ಥಕ್ಕೆ ನನಗೆ ಒಂದು ಯಾವ ರೀತಿಯ ಅದಕ್ಕೆ ಒಂದು ಪ್ರತಿಕ್ರಿಯೆ ಅವರು ಕೊಡಲೇಬೇಕು. ಎರಡನೇದಾಗಿ ಪ್ರಭಾಕರ್ ಭಟ್ರು ನಮ್ಮ ಹಿಂದೂ ಧಾರ್ಮಿಕ ನಾಯಕರೇ ಅಲ್ಲ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಅಲ್ಲದೆ ನಮಗೆ ಒಂದು ಸರ್ವಜನ್ಮಕ್ಕೆ ವೀರೇಂದ್ರ ಹೆಗ್ಡೆಯವರಂಥ, ಶೃಂಗೇರಿ ಮಠವರಂಥ ಅವರಂಥ ಹೇಳಿಕೆ ಮಾತ್ರ ನಮಗೆ ಅಗತ್ಯ. ಪ್ರಭಾಕರ್ ಭಟ್ರ ಹೇಳಿಕೆ ನಾವು ಸ್ವೀಕಾರ ಮಾಡಲಿಕ್ಕೂ ಹೋಗುವುದಿಲ್ಲ. ಯಾಕಂದರೆ ಯುಟಿ ಖಾದರ್ ಅವರು ಎಲ್ಲ ಸಮುದಾಯದಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕಳ್ಕೊಂಡು ಎಲ್ಲರಲ್ಲಿ ಒಂದು ಒಳ್ಳೆಯ ಭಾವನೆ ಅಂತಕೊಂಡು ನಮ್ಮ ದೇವಸ್ಥಾನ ಅವರ ಮಸೀದಿ ಅಂತ ಅವರು ಇಷ್ಟರವರೆಗೆ ಬೇರೆ ನೋಡದೆ ಯಾವ ರೀತಿಯಿಂದ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಆ ರೀತಿ ನಮಗೆ ಸಹಾಯ ಮಾಡಿರ್ತಾರೆ. ಅಂಥವರನ್ನು ಇರುವಾಗ ಅದಕ್ಕೆ ಬೇಕಾದ ವ್ಯವಸ್ಥಾಪನಾ ಸಮಿತಿ, ನಮ್ಮ ಸಮಿತಿ ಎಲ್ಲ ಇದೆ. ಇವರು ಪ್ರಶ್ನೆ ಮಾಡುವಂಥ ಅರ್ಹರಲ್ಲ, ಇವರು ಪ್ರಶ್ನೆ ಮಾಡಲಿಕ್ಕೆ ಯಾರು ಅಂತ ನಾವು ಖಂಡಿತವಾಗಿ ಇವರನ್ನು ಪ್ರಶ್ನೆ ಮಾಡ್ತಾರೆ. ಯಾವುದೇ ಒಂದು ದೇವಸ್ಥಾನದಲ್ಲಿ, ಸರಕಾರದ ಅಧೀನಕ್ಕೆ ಒಳಪಟ್ಟ ದೇವಸ್ಥಾನದಲ್ಲಿ ಎಲ್ಲ ಮತ ಧರ್ಮದವರಿಗೂ ಮುಕ್ತವಾದ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವ ಒಂದು ನಿರ್ದೇಶನವೇ ಸರಕಾರದ ನಿರ್ದೇಶನದಲ್ಲಿದೆ. ಆ ಪ್ರಕಾರವಾಗಿ ಈ ಕ್ಷೇತ್ರದ ಸಚಿವರು, ಶಾಸಕರು ಆದಂಥ ಯುಟಿ ಖಾದರ್ ಅವರು ಪ್ರತಿಷ್ಠಿತ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಯ ಸಮಸ್ಯೆಗಳನ್ನು ಅರಿತು ಬೇಕಾದ ಮೂಲ ಸವಲತ್ತುಗಳನ್ನು ಒದಗಿಸಲು ಅವರು ಬರುತ್ತಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಮತ್ತು ಸರಕಾರದ ಅವರೊಂದು ಮಂತ್ರಿ ಆದ ಕಾರಣ ನಾವು ಅವರನ್ನು ಗೌರವಿಸುವುದು ನಮ್ಮ ಹಿಂದೂ ಬಾಂಧವರ ಒಂದು ಗೌರವಕ್ಕೆ ಪಾತ್ರ ಎಂದು, ಹಿಂದೂ ಬಾಂಧವರಿಗೆ ಸಲ್ಲುವಂಥ ಗೌರವ ಎಂದು ನಾನು ನಂಬುತ್ತೇನೆ. ಪ್ರತಿಯೊಬ್ಬ ಮನುಷ್ಯರಿಗೂ ತನ್ನದೇ ಆದಂಥ ನಂಬಿಕೆ ಉಂಟು.
ಆ ನಂಬಿಕೆ ಬೇಕಾದರೆ ಉದಾಹರಣೆಗೆ ನಾವು ನಾಗಾರಾಧನೆ ಕ್ಷೇತ್ರಗಳಲ್ಲಿ ಹೋದರೂ ಸಹ ಅನ್ಯ ಧರ್ಮದವರು ಹೋಗಿ ಅಲ್ಲಿ ಆಶ್ಲೇಷ ಬಲಿ ಪೂಜೆ ಇನ್ನಿತರ ಪೂಜೆಗಳನ್ನು ಮಾಡುವುದು ನಾವೆಲ್ಲ ನೋಡಿದ್ದೇವೆ. ಎಲ್ಲರಿಗೂ ಮುಖ್ಯವಾಗಿ ನಂಬಿಕೆ, ಆ ನಂಬಿಕೆ ಆಧಾರದ ಮೇಲೆ ಈ ಭೂಮಿ ನಿಂತಿದೆ. ಆದ್ದರಿಂದ ಸನ್ಮಾನ್ಯ ಸಚಿವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಈ ಉಳ್ಳಾಲ ಪರಿಸರದ ಒಂದು ಶಾಂತಿಯನ್ನು ಕದಡುವಂಥ ವ್ಯವಸ್ಥೆಗೆ ಇದಕ್ಕೆ ಸಂಬಂಧಪಟ್ಟವರು ಮುಂದೆ ಹೋಗಬಾರದು ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ.